ಗಡಿಯಾರದ ಮುಳ್ಳು 8ಕ್ಕೆ ಬಡಿಯುತ್ತಿದ್ದಂತೆ ಆ ಹಳೆಯ ಕಬ್ಬಿಣದ ಬಾಗಿಲು ಕ್ರೀಚ್ ಎಂದು ಸದ್ದಿನೊಂದಿಗೆ ತೆಗೆದುಕೊಳ್ಳುತ್ತದೆ. ಅದರಾಚೆ ಇರುವುದು ಕತ್ತಲೆ ತುಂಬಿದ ಒಂದು ಸಣ್ಣ ಕೊಠಡಿ. ಅಲ್ಲಿ ಯಾವುದೇ ಲೈಟುಗಳಿಲ್ಲ, ಕಿಟಕಿಗಳಿಲ್ಲ, ಗಾಳಿಯ ಸುಳಿವೂ ಇಲ್ಲ. ಆದರೆ ಅಲ್ಲಿ ಅಡಗಿರುವುದು ಸಾವಿರಾರು ಕೋಟಿ ರೂಪಾಯಿಗಳ ಬಜೆಟ್ ಅಲ್ಲ, ಬದಲಿಗೆ ಭಾರತದ ಮುಂದಿನ 5 ವರ್ಷಗಳ ವಿಧಿಲಿಖಿತ. ಇಡೀ ದೇಶದ ನಿದ್ದೆಗೆಡಿಸುವ ಆ ಯಂತ್ರಗಳು ಅಂದು ಮೌನವನ್ನ ಮುರಿಯುತ್ತವೆ. ಇದು ಕೇವಲ ಮತ ಎಣಿಕೆಯಲ್ಲ, ಇದು ಪ್ರಜಾಪ್ರಭುತ್ವದ ಮಹಾಯುದ್ಧದ ಕ್ಲೈಮ್ಯಾಕ್ಸ್. ಇಡೀ ದೇಶವೇ ಉಸಿರು ಬಿಗಿಹಿಡಿದು ಕಾಯುವ ಆ ಕ್ಷಣ, ಸಾವಿರಾರು ಬೆಂಬಲಿಗರ ಆರ್ಭಟ, ಪೊಲೀಸರ ಸರ್ಪಗಾವಲು, ಸಿಸಿಟಿವಿ ಕಣ್ಗಾವಲಲ್ಲಿ ನಡೆಯುವ ಈ ಪ್ರಕ್ರಿಯೆ ಯಾವುದೇ ಸಿನಿಮಾ ಥ್ರಿಲ್ಲರ್ ಕಥೆಗಿಂತ ಕಡಿಮೆ ಇಲ್ಲ. ಹೌದು, ಅದುವೇ ಇಲೆಕ್ಷನ್ ರಿಸಲ್ಟ್ ಸ್ನೇಹಿತರೆ, ಅಂದರೆ ಚುನಾವಣಾ ಫಲಿತಾಂಶ. ಚುನಾವಣೆಯ ಹಬ್ಬ ಮುಗಿದಿರಬಹುದು, ಆದರೆ ಅಸಲಿ ಆಟ ಶುರುವಾಗುವುದು ಆ ಒಂದು ಸಣ್ಣ ಕೋಟೆಯ ಒಳಗೆ. ಹೌದು, ಮತದಾನದ ನಂತರ ಸುಮಾರು ದಿನಗಳ ಕಾಲ ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯ ಅಲ್ಲಿ ಅಡಗಿರುತ್ತದೆ. ಅದುವೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಲಾಕರ್. ಇದನ್ನೇ ದಿ ಸ್ಟ್ರಾಂಗ್ ರೂಮ್ ಅಂತ ಕರೆಯುತ್ತಾರೆ. ಇಲ್ಲಿನ ಭದ್ರತೆ ಸಿನಿಮಾ ಸ್ಟಂಟ್ಗಳನ್ನ ಮೀರಿಸುವಂಥದ್ದು. ಒಂದು ದೊಡ್ಡ ಕಬ್ಬಿಣದ ಬಾಗಿಲಿಗೆ 2 ಲಾಕ್ಗಳು ಇರುತ್ತವೆ. ಒಂದು ಕೀಲಿ ಚುನಾವಣಾ ಅಧಿಕಾರಿ ಅಂದರೆ ರಿಟರ್ನಿಂಗ್ ಆಫೀಸರ್ ಜೇಬಿನಲ್ಲಿದ್ದರೆ, ಆ ಬಾಗಿಲಿನ ಮೇಲಿರುವ ಪೇಪರ್ ಸೀಲ್ ಮೇಲೆ ಪ್ರತಿಯೊಂದು ರಾಜಕೀಯ ಪಕ್ಷದ ಏಜೆಂಟರುಗಳ ಸಹಿ ಕೂಡ ಇರುತ್ತದೆ. ಅಂದರೆ ಯಾರೊಬ್ಬರು ಒಬ್ಬರೇ ಬಂದು ಆ ಬಾಗಿಲನ್ನು ತೆರೆಯಲು ಸಾಧ್ಯವೇ ಇಲ್ಲ. ಆ ಬಾಗಿಲಿಗೆ ಅಂಟಿಕೊಂಡಂತೆ ಶಸ್ತ್ರಸಜ್ಜಿತ ಕೇಂದ್ರ ಮೀಸಲು ಪಡೆ ಅಂದರೆ CRPF ಕೂಡ ಇರುತ್ತದೆ. ಅದರ ಸುತ್ತ ರಾಜ್ಯ ಸಶಸ್ತ್ರ ಪೊಲೀಸ್ ಪಡೆ ಇರುತ್ತದೆ. ಅಂತಿಮವಾಗಿ ಹೊರವಲಯದಲ್ಲಿ ಸ್ಥಳೀಯ ಪೊಲೀಸರ ಕಣ್ಗಾವಲಿರುತ್ತದೆ. ಅಂದರೆ 3 ಸುತ್ತಿನ ಕೋಟೆ ಹಾಗೆ ಅದನ್ನ ಸುತ್ತಿರುತ್ತಾರೆ. ಬಾಗಿಲಿನ ಒಳಗೆ ಮತ್ತು ಹೊರಗೆ ಹಗಲು ರಾತ್ರಿ 24/7 CCTV ಕ್ಯಾಮೆರಾಗಳು ಲೈವ್ ಫೀಡ್ ಅನ್ನ ಕೊಡುತ್ತಿರುತ್ತವೆ. ಹೊರಗಡೆ ಹಾಕಿರುವ ದೊಡ್ಡ ಸ್ಕ್ರೀನ್ಗಳಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಅಂದರೆ ಏಜೆಂಟ್ಗಳು ಈ ದೃಶ್ಯವನ್ನ ಕಣ್ರಪ್ಪೆ ಮುಚ್ಚದೆ ನೋಡುತ್ತಾನೆ ಇರುತ್ತಾರೆ. ಈ ಕೊಠಡಿಗೆ ಯಾವುದೇ ಕಿಟಕಿಗಳು ಇರುವುದಿಲ್ಲ, ಒಳಗೆ ಲೈಟ್ ಕೂಡ ಇರುವುದಿಲ್ಲ. ಒಮ್ಮೆ ಬೀಗ ಹಾಕಿದ ಮೇಲೆ ಮತ್ತೆ ಅದನ್ನ ಎಣಿಕೆಯ ದಿನ ಬೆಳಗ್ಗೆ ಮಾತ್ರ ತೆಗೆಯಬಹುದು. ಅಲ್ಲಿಯವರೆಗೆ ಈ EVM ಯಂತ್ರಗಳು ಲಕ್ಷಾಂತರ ಜನರ ಆಸೆ, ಕನಸು ಮತ್ತು ತೀರ್ಪನ್ನು ಹೊತ್ತು ಮೌನವಾಗಿ ಮಲಗಿರುತ್ತವೆ. ಕಳೆದ ಕೆಲವು ದಿನಗಳಿಂದ ಇಡೀ ದೇಶದ ನಿದ್ದೆಗೆಡಿಸಿರುವ ಆ EVM ಯಂತ್ರಗಳು ಅಂದು ಮೌನ ಮರೆಯುವ ದಿನ ಬರುತ್ತದೆ. ಕೋಟಿ ಕೋಟಿ ಜನರ ಆಸೆ, ಆಕಾಂಕ್ಷೆ ಮತ್ತು ಅಭ್ಯರ್ಥಿಗಳ ಭವಿಷ್ಯವನ್ನು ಹೊತ್ತು ಮಲಗಿರುವ ಈ ನಿಗೂಢ ಕೊಠಡಿಯ ಬಾಗಿಲು ಅಂದು ತೆಗೆಯುವ ಸಮಯ ಬಂದಿರುತ್ತದೆ. ಇದು ಕೇವಲ ಕೊಠಡಿಯಲ್ಲ, ಭಾರತದ ಅಥವಾ ಆ ರಾಜ್ಯದ ಭವಿಷ್ಯದ ಪೆಟ್ಟಿಗೆಯಾಗಿರುತ್ತದೆ. ಆ ಕೊಠಡಿಯ ಗೋಡೆಗಳು ಬರೋಬ್ಬರಿ 2 ಅಡಿ ದಪ್ಪ ಇರುತ್ತದೆ. ಇಲ್ಲಿ ಕಿಟಕಿಗಳಿಲ್ಲ, ಗಾಳಿ ಹೋಗಲು ದಾರಿ ಇಲ್ಲ. ಅಷ್ಟೇ ಯಾಕೆ, ಒಳಗಡೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತಗೊಳಿಸಲಾಗಿರುತ್ತದೆ. ಕಾರಣ, ಯಾವುದೇ ಹ್ಯಾಕಿಂಗ್ ಅಥವಾ ಕಿಡಿಗೇಡಿತನಕ್ಕೆ ಇಲ್ಲಿ ಆಸ್ಪದವೇ ಇಲ್ಲ. ಈ ಬಾಗಿಲಿಗೆ ಹಾಕಿರುವ ಬೀಗದ ಮೇಲೆ ಕೇವಲ ಅಧಿಕಾರಿಗಳ ಸೀಲು ಇರುವುದಿಲ್ಲ. ಪ್ರತಿಯೊಂದು ರಾಜಕೀಯ ಪಕ್ಷದ ಪ್ರತಿನಿಧಿಗಳು ತಮ್ಮದೇ ಆದ ವಿಶಿಷ್ಟ ಸೀಲುಗಳನ್ನು ಕೂಡ ಹಾಕಿರುತ್ತಾರೆ. ಈ ಸೀಲು ಒಂದು ಚೂರು ಹರಿದರೂ ಇಡೀ ಕೌಂಟಿಂಗ್ ಪ್ರಕ್ರಿಯೆ ರದ್ದಾಗಬಹುದು. ಅಷ್ಟೊಂದು ಜಾಗರೂಕತೆಯಿಂದ ಅದನ್ನು ಕಾಯಲಾಗುತ್ತದೆ. ರಿಸಲ್ಟ್ ದಿನ ಅಂದರೆ ಫಲಿತಾಂಶ ದಿನ, ಅದು ಬೆಳಗ್ಗೆ 8 ಗಂಟೆಯ ಆ ಕ್ಷಣ ನೋಡಿ. ಇಡೀ ದೇಶದ ಕಣ್ಣು ಆ ಒಂದು ಬಾಗಿಲ ಮೇಲೆ. ಸಾವಿರಾರು ಜನರ ಹಾರ್ಟ್ ಬೀಟ್ ಈಗ ಆ ಒಂದು ಲಯದಲ್ಲಿ ಬಡಿಯುತ್ತಾನೆ ಇರುತ್ತದೆ. ಇದು ಕೇವಲ ಬಾಗಿಲು ತೆರೆಯುವ ಪ್ರಕ್ರಿಯೆ ಇಲ್ಲ, ಇದು ಸಾಮ್ರಾಜ್ಯದ ಪತನ ಅಥವಾ ಹೊಸ ಯುಗದ ಆರಂಭದ ಕ್ಷಣ ಆಗಿರುತ್ತದೆ. ಗಡಿಯಾರದ ಮುಳ್ಳು 8ಕ್ಕೆ ಬಡಿಯುತ್ತಿದ್ದಂತೆ ಶುರುವಾಗುತ್ತದೆ ನೋಡಿ ಅಸಲಿ ಆಟ. ಬೆಳಗಿನ ಜಾವ ಮಂಜಿನಲ್ಲಿ ಎಣಿಕೆಯ ಕೇಂದ್ರದ ಮುಂಚೆ ಚುನಾವಣೆ ವೀಕ್ಷಕರು, ಅಬ್ಸರ್ವರ್ಸ್, ಹಿರಿಯ ಅಧಿಕಾರಿಗಳು ಮತ್ತು ಪ್ರತಿ ಪಕ್ಷದ ನಂಬಿಕಸ್ಥ ಏಜೆಂಟರು ಜಮಾಯಿಸುತ್ತಾರೆ. ಯಾರ ಮುಖದಲ್ಲೂ ನಗು ಇರುವುದಿಲ್ಲ, ಎಲ್ಲರಲ್ಲೂ ಒಂದು ಅನಿಶ್ಚಿತ ಆತಂಕ ಇರುತ್ತದೆ. ಪ್ರತಿಯೊಬ್ಬರ ಕಣ್ಣು ಆ ಒಂದು ಸ್ಟ್ರಾಂಗ್ ರೂಮ್ ಬಾಗಿಲ ಮೇಲೆಯೇ ನೆಟ್ಟಿರುತ್ತದೆ. ಬಾಗಿಲು ತೆರೆಯುವ ಮುನ್ನ ನಡೆಯುವ ಅತ್ಯಂತ ಮುಖ್ಯ ಹಂತ ಇದು. ಬಾಗಿಲಿಗೆ ಹಾಕಿರುವ ಪ್ರತಿಯೊಂದು ಪೇಪರ್ ಸೀಲನ್ನ ಭೂತಗನ್ನಡಿ ಹಿಡಿದು ನೋಡಿದಂತೆ ಪರಿಶೀಲನೆ ಮಾಡುತ್ತಾರೆ. ಸೀಲ್ ಎಲ್ಲಿಯೂ ಹರಿದಿಲ್ಲವಷ್ಟೇ, ಯಾರು ಮುಟ್ಟಿಲ್ಲವಷ್ಟೇ. ಆಮೇಲೆಯೇ ಪಕ್ಷದ ಏಜೆಂಟರು ಹದ್ದಿನ ಕಣ್ಣಿನಿಂದ ಚೆಕ್ ಮಾಡುತ್ತಾರೆ. ಆ ಸಣ್ಣ ಕಾಗದ ತುಣುಕಿನ ಮೇಲೆ ಇಡೀ ಪ್ರಜಾಪ್ರಭುತ್ವದ ನಂಬಿಕೆ ನಿಂತಿರುತ್ತದೆ. ಆ ಕಬ್ಬಿಣದ ಬಾಗಿಲು ಕ್ರೀಚ್ ಎಂದು ಶಬ್ದ ಮಾಡುತ್ತಾ ತೆಗೆದಾಗ ಒಳಗೆ ಸಾಲಾಗಿ ಜೋಡಿಸಲ್ಪಟ್ಟಂತಹ EVM ಯಂತ್ರಗಳು ಕಾಣಿಸುತ್ತವೆ. ಸಸ್ಪೆನ್ಸ್ ಸಿನಿಮಾದಲ್ಲಿ
ಸಿನಿಮಾದಲ್ಲಿ ವಿಲನ್ ಯಾರು ಅಂತ ಗೊತ್ತಾಗುವ ಮುನ್ನ ಬರುವ ಆ ಮ್ಯೂಸಿಕ್ನಂತೆ ಅನುಭವ ಆಗುತ್ತಿರುತ್ತದೆ. ಆ ಯಂತ್ರವನ್ನು ಒಂದೊಂದಾಗಿ ಹೊರಗೆ ತರುವಾಗ ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿರುತ್ತದೆ. ಯಾಕಂದರೆ ಮುಂದಿನ ಕೆಲವು ಗಂಟೆಯಲ್ಲಿ ಆ ಯಂತ್ರಗಳೇ ನಿರ್ಧರಿಸಲಿವೆ ಯಾರು ಸೋಲುತ್ತಾರೆ, ಯಾರು ಗೆಲ್ಲುತ್ತಾರೆ, ಯಾರು ರಾಜನಾಗುತ್ತಾನೆ ಅಂತ. EVM ಯಂತ್ರಗಳ ಬಟನ್ ಒತ್ತುವ ಮುನ್ನವೇ ಅಭ್ಯರ್ಥಿಗಳ ಎದೆಯಲ್ಲಿ ಮೊದಲ ನಡುಕ ಶುರುವಾಗುವುದು ಎಲ್ಲಿ ಗೊತ್ತಾ? ಇಡೀ ಚುನಾವಣಾ ಫಲಿತಾಂಶ ದಿಕ್ಕನ್ನೇ ಬದಲಿಸಬಲ್ಲ ಆ ಪೇಪರ್ ವೋಟುಗಳು, ಅಂದರೆ ಪೇಪರ್ ಬ್ಯಾಲೆಟ್ ಮೇಲೆ. ಹೌದು, ಆ ಪೋಸ್ಟಲ್ ಬ್ಯಾಲೆಟ್ ಯುದ್ಧದ ಮೊದಲ ಕಿಡಿ ಅಂತಾನೆ ಹೇಳಬಹುದು. ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಮತ ಎಣಿಕೆ ಆರಂಭವಾದಾಗ ಅಧಿಕಾರಿಗಳು ಮೊದಲ ಬಾರಿಗೆ ಕೈಗೆತ್ತಿಕೊಳ್ಳುವುದು EVM ಮಷಿನ್ಗಳನ್ನೆಲ್ಲ, ಬದಲಾಗಿ ಅಂಚೆ ಮತಗಳನ್ನ. ದೇಶದ ಗಡಿಯಲ್ಲಿ ನಿಂತು ಕಾಯುವ ಸೈನಿಕರು, ಚುನಾವಣಾ ಡ್ಯೂಟಿಯಲ್ಲಿರುವ ಅಧಿಕಾರಿಗಳು ಮತ್ತು ಅಶಕ್ತರು ಚಲಾಯಿಸಿದ ಮತಗಳು ಮೊದಲ ಪಟ್ಟಿಗೆಯಿಂದ ಹೊರಬರುತ್ತದೆ. ಟಿವಿಯಲ್ಲಿ ನೀವು ಎಲೆಕ್ಷನ್ ರಿಸಲ್ಟ್ ದಿನ ಬೆಳಗ್ಗೆ ಟಿವಿ ಹಾಕಿದ ಕೂಡಲೇ ಸ್ಕ್ರೀನ್ ಮೇಲೆ ಆರಂಭಿಕ ಮುನ್ನಡೆ, ಅಂದರೆ ಅರ್ಲಿ ಟ್ರೆಂಡ್ಸ್ ಅಂತ ನೋಡ್ತಿರಲ್ಲ, ಅದು ಆ ಪೇಪರ್ ಬ್ಯಾಲೆಟ್ನೇದೇ ಆಗಿರುತ್ತದೆ. ಆ ಮ್ಯಾಜಿಕ್ ನಡೆಯುವುದು ಇದೇ ಮತಗಳಿಂದ. EVM ಯಂತ್ರಗಳು ಇನ್ನೂ ಸೈಲೆಂಟ್ ಆಗಿರುವಾಗಲೇ ಈ ಪೇಪರ್ ಬ್ಯಾಲೆಟ್ಗಳು ಅಭ್ಯರ್ಥಿಗಳ ಮುಖದಲ್ಲಿ ಬೆವರುವಂತೆ ಮಾಡುತ್ತವೆ. ಹಲವು ಬಾರಿ EVM ಮತಗಳಲ್ಲಿ ಸಮಬಲವಿದ್ದಾಗ ಈ ಪೋಸ್ಟಲ್ ಬ್ಯಾಲೆಟ್ಗಳೇ ಕಿಂಗ್ ಮೇಕರ್ ಆಗುತ್ತವೆ. ಕೇವಲ 10-20 ಮತಗಳ ಅಂತರದಿಂದ ಸೋಲುವ ಅಭ್ಯರ್ಥಿಗೆ ಈ ಅಂಚೆ ಮತಗಳು ಸಂಜೀವನಿಯಾಗಬಹುದು ಅಥವಾ ಮೃತ್ಯು ಪಾಸವಾಗಬಹುದು. ಈ ಮತಗಳ ಎಣಿಕೆ ಮುಗಿಯುತ್ತಿದ್ದಂತೆ ಇಡೀ ರಾಜ್ಯದ ಪಲ್ಸ್ ಅರ್ಥವಾಗಲು ಶುರುವಾಗುತ್ತದೆ. ಇದು ಕೇವಲ ಕಾಗದ ತುಣುಕಲ್ಲ, ಇದು ಗೆಲುವಿನ ಮುನ್ನಡಿ ಬರೆಯುವ ಮೊದಲ ಗುಂಡುಗಳಾಗಿವೆ. ಇನ್ನು ಎರಡನೇ ಹಂತ ಪ್ರಾರಂಭವಾಗುವುದು EVM ಮಷಿನ್ಗಳಿಂದ. ಇದನ್ನೇ EVM ಬಟನ್ ಮ್ಯಾಜಿಕ್ ಅನ್ನಬಹುದು. ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಕ್ಲೈಮ್ಯಾಕ್ಸ್. 100 ಕಿಲೋಮೀಟರ್ ಪಾದಯಾತ್ರೆ, ಸಾವಿರಾರು ಭಾಷಣಗಳು, ಕೋಟಿ ರೂಪಾಯಿ ಖರ್ಚು, ಎಲ್ಲದರ ಅಂತಿಮ ತೀರ್ಪು ಅಡಗಿರುವುದು ಕೇವಲ ಆ ಒಂದು ಗುಂಡಿಯಲ್ಲಿ, ಅಂದರೆ ಆ ಒಂದು ಬಟನ್ನಲ್ಲಿ. ಅದನ್ನು ಓಪನ್ ಮಾಡುವುದೇ ಬೆಳಿಗ್ಗೆ 8:30 ಆ ಬಟನ್ ಒತ್ತಿದ ಮರುಕ್ಷಣವೇ ಒಬ್ಬನು ರಾಜನಾಗುತ್ತಾನೆ, ಇನ್ನೊಬ್ಬನು ಪರಾಜಿತನಾಗುತ್ತಾನೆ. ಹೌದು, ಅಲ್ಲಿಯೇ ನಡೆಯುತ್ತದೆ ನೋಡಿ 14 ಟೇಬಲ್ಗಳ ಚದುರಂಗದಾಟ. ಎಣಿಕೆ ಕೇಂದ್ರದ ಒಳಗೆ ಹೋದರೆ ಅಲ್ಲಿ ಕಾಣುವುದು ಸಾಲಾಗಿ ಜೋಡಿಸಿದ 14 ಟೇಬಲ್ಗಳು. ಚುನಾವಣಾ ಆಯೋಗ ನಿಯಮದಂತೆ ಒಂದು ಎಣಿಕೆ ಕೇಂದ್ರದಲ್ಲಿ ಸಾಮಾನ್ಯವಾಗಿ 14 ಟೇಬಲ್ಗಳನ್ನು ಹಾಕಿರುತ್ತಾರೆ. ಅಂದರೆ ಒಂದು ರೌಂಡ್ನಲ್ಲಿ ಏಕಕಾಲಕ್ಕೆ 14 EVM ಯಂತ್ರಗಳ ಮತವನ್ನು ಎಣಿಸಬಹುದು, ಅಂದರೆ ಅವುಗಳನ್ನು ಓಪನ್ ಮಾಡಲಾಗುತ್ತದೆ. ಕ್ಷೇತ್ರ ತುಂಬ ದೊಡ್ಡದಾದಿದ್ದರೆ ಮಾತ್ರ ಎಣಿಕೆ ಕೇಂದ್ರದಲ್ಲಿ ಜಾಗ ಜಾಸ್ತಿ ಇದ್ದರೆ ಚುನಾವಣಾ ಆಯೋಗ ಅನುಮತಿ ಪಡೆದು ಟೇಬಲ್ಗಳ ಸಂಖ್ಯೆಯನ್ನು 14ರಿಂದ 21 ಅಥವಾ 28ಕ್ಕೂ ಕೂಡ ಏರಿಸಬಹುದಾಗಿದೆ. ಆಗ ರೌಂಡ್ಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಮತ್ತು ಫಲಿತಾಂಶ ಬೇಗ ಬರುತ್ತದೆ. ಪ್ರತಿ ಟೇಬಲ್ ಮೇಲೂ ಇಡೀ ರಾಜ್ಯದ ಕಣ್ಣಿರುತ್ತದೆ. ಪ್ರತಿಯೊಂದು EVM ಯಂತ್ರಗಳನ್ನು ಪೊಲೀಸರ ಸರ್ಪಗಾವಲಿನಲ್ಲಿ ಗರಿಷ್ಠ ಭದ್ರತೆಯೊಂದಿಗೆ ಈ ಟೇಬಲ್ಗಳಿಗೆ ತರಲಾಗುತ್ತದೆ. ಅಲ್ಲಿ ಕುಳಿತಿರುವ ಏಜೆಂಟರ ಎದೆಯಲ್ಲಿ ಆಗಲೇ ಡವಡವ ಶುರುವಾಗುತ್ತದೆ. ಕಂಟ್ರೋಲ್ ಯೂನಿಟ್ನ ಮೇಲಿರುವ ಆ ಪುಟ್ಟ ಬಟನ್, ಅದನ್ನು ಒತ್ತುವ ಮುನ್ನ ಅಧಿಕಾರಿಗಳು ಅಲ್ಲಿರುವ ಎಲ್ಲ ಪಕ್ಷದ ಏಜೆಂಟರಿಗೆ EVM ಸೀಲನ್ನು ತೋರಿಸುತ್ತಾರೆ. ಸೀಲ್ ಸರಿಯಾಗಿದೆ ಎಂದು ಖಚಿತವಾದ ಮೇಲೆ ಆ ರಿಸಲ್ಟ್ ಬಟನ್ ಮೇಲೆ ಬೆರಳು ಇಟ್ಟಾಗ ಅಲ್ಲಿ ಉಂಟಾಗುವ ಮೌನ ಮೈ ನಡುಗಿಸುವಂತಿರುತ್ತದೆ. ಬಟನ್ ಅನ್ನು ಒತ್ತಿದ 2 ಸೆಕೆಂಡ್ಗಳಲ್ಲಿ ಆ ಪುಟ್ಟ ಡಿಜಿಟಲ್ ಸ್ಕ್ರೀನ್ ಮೇಲೆ ಅಂಕಿಅಂಶಗಳು ಮಿಂಚಲು ಆರಂಭಿಸುತ್ತವೆ. ಅಭ್ಯರ್ಥಿ ನಂಬರ್ 1ಕ್ಕೆ ಎಷ್ಟು ಮತ ಬಂದಿದೆ, ಅಭ್ಯರ್ಥಿ ನಂಬರ್ 2ಕ್ಕೆ ಎಷ್ಟು ಮತ ಬಂದಿದೆ, ನೋಟಾ ಪಾಲಿಗೆ ಎಷ್ಟು ಬಂದಿದೆ ಎಂಬುದನ್ನು ಕಣ್ಣೆದುರೇ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಬಹುದು. ಇದನ್ನ ಏಜೆಂಟರು ಮತ್ತು ಅಧಿಕಾರಿಗಳು ಪರಿಶೀಲನೆ ಮಾಡಿದ ಮೇಲೆ ಅದನ್ನ ರೆಕಾರ್ಡ್ ಮಾಡುತ್ತಾರೆ. ಪ್ರತಿ ಬಟನ್ ಪ್ರೆಸ್ ಕೂಡ ಒಂದು ಹೊಸ ಟ್ವಿಸ್ಟ್ ನೀಡುತ್ತಾ ಹೋಗುತ್ತದೆ. ಇದು ಯಾವುದೇ ವಿಡಿಯೋ ಗೇಮ್ಗಿಂತಲೂ 1000 ಪಟ್ಟು ಹೆಚ್ಚು ಕುತೂಹಲ ಕೆರಳಿಸುವ ಒಂದು ರಿಯಲ್ ಗೇಮ್ ಅಂತಾನೆ ಹೇಳಬಹುದು. ಇಲ್ಲಿಯೂ ಕೂಡ ರೌಂಡ್ ಸಿಸ್ಟಮ್ ಇರುತ್ತದೆ. ಎಣಿಕೆ ಒಮ್ಮೆಗೆ ಮುಗಿಯುವುದಿಲ್ಲ, ಹಂತ ಹಂತವಾಗಿ ಅಥವಾ ರೌಂಡ್ಗಳಲ್ಲಿ ಇಲ್ಲಿ ನಡೆಯುತ್ತದೆ. ಮೊದಲ ರೌಂಡಲ್ಲಿ 5000 ಮತಗಳಿಂದ ಹಿಂದೆ ಬಿದ್ದ ಅಭ್ಯರ್ಥಿ 2ನೇ ಅಥವಾ 3ನೇ ರೌಂಡ್ ಬರುವಷ್ಟರಲ್ಲಿ ಲೀಡ್ ಕೂಡ ಪಡೆಯಬಹುದು. ಒಂದು ರೌಂಡ್ ಎಣಿಕೆ ಮುಗಿಯುತ್ತದೆ ಅಂದರೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಫಲಿತಾಂಶದ ಚಿತ್ರಣ ಬದಲಾಗುತ್ತಾ ಹೋಗುತ್ತದೆ. ಪ್ರತಿ ರೌಂಡ್ ಮುಗಿದಾಗಲೂ ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ ಮಾಡಿದಾಗ ಹೊರಗಿನ ಜನರ ರಕ್ತದ ಒತ್ತಡ ಏರಿಳಿಕೆ ಆಗುತ್ತದೆ. ಸಾಮಾನ್ಯವಾಗಿ 15ರಿಂದ 25 ರೌಂಡ್ಗಳ ಎಣಿಕೆ ನಡೆಯುತ್ತದೆ. ಕೊನೆಯ ರೌಂಡ್ ಮುಗಿಯುವವರೆಗೂ ಯಾರು ಗೆಲುವಿನ ಸಂಭ್ರಮ ಆಚರಿಸುವಂತಿಲ್ಲ. ಯಾಕಂದ್ರೆ ಹಳ್ಳಿಗಳ ಅಥವಾ ನಿರ್ದಿಷ್ಟ ವಾರ್ಡುಗಳ ಮತಗಳು ಕೊನೆಯ ರೌಂಡ್ ಅಲ್ಲಿ ಬಂದಾಗ ಇಡೀ ರಿಸಲ್ಟ್ ಉಲ್ಟಾ ಹೊಡೆಯುವ ಸಾಧ್ಯತೆ ಕೂಡ ಇರುತ್ತದೆ. EVM ಎಣಿಕೆ ಮುಗಿದರೂ ವಿಜಯೋತ್ಸವ ಆಚರಿಸುವಂತಿಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರದ 5 ರ್ಯಾಂಡಮ್ ಮತಗಟ್ಟೆಗಳ ವಿವಿಪ್ಯಾಟ್ ಚೀಟಿಗಳನ್ನು EVM ಓಟುಗಳ ಜೊತೆ ಮ್ಯಾಚ್ ಮಾಡಲಾಗುತ್ತದೆ. ಇದು ಪಾರದರ್ಶಕತೆಯ ಅಂತಿಮ ಮುದ್ರೆಯಾಗಿದೆ ಸ್ನೇಹಿತರೆ. ಹೌದು,
ಎಲ್ಲ ಲೆಕ್ಕಾಚಾರ ಮುಗಿದ ಮೇಲೆ ರಿಟರ್ನಿಂಗ್ ಆಫೀಸರ್ ಅಂದ್ರೆ RO ಮೈಕ್ ಹಿಡಿದು ಇನ್ನೇನು ಫಲಿತಾಂಶ ಘೋಷಣೆ ಮಾಡುತ್ತಾರೆ ಎನ್ನುವಾಗ ಉಂಟಾಗುವ ನಿಶಬ್ದ ನಿಜಕ್ಕೂ ಎಲ್ಲರ ಹೃದಯ ಬಡಿತವನ್ನ ಢಬ್ ಢಬ್ ಅನಿಸುತ್ತದೆ. ಆಮೇಲೆ ಕೇಳಿ ಬರುವ ಜಯ ಘೋಷಣೆ ಕರ್ನಾಟಕದ ಅಥವಾ ಭಾರತದ ಮುಂದಿನ 5 ವರ್ಷಗಳ ಭವಿಷ್ಯ ಅಂದು ಬರೆಯಲ್ಪಡುತ್ತದೆ. ಯಾವಾಗ ಒಬ್ಬ ಅಭ್ಯರ್ಥಿ ಸೋಲುತ್ತಾನೋ ಆಗ ಸಹಜವಾಗಿ ಮತದಾನದಲ್ಲಿ ಅಥವಾ EVM ನಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ, EVM ಅನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಹೇಳುವಂತಹ ಹೇಡಿ ಅಭ್ಯರ್ಥಿಗಳನ್ನು ನಾವು ಅಥವಾ ಹೇಡಿ ಪಕ್ಷಗಳನ್ನು ನಾವು ಆಗಾಗ ಸೋತಾಗ ಹೇಳುವುದನ್ನ ಕೇಳುವುದು ಸಹಜವಾಗಿ ಹೋಗಿದೆ. ಅದೇನೋ ಅಂತಾರಲ್ಲ, ಕುಣಿಯೋಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕು ಅನ್ನೋ ಹಾಗೆ ಸೋತಾಗ ಈ ರೀತಿಯ ಮಾತುಗಳನ್ನು ಆಡುವುದು ಅಭ್ಯರ್ಥಿಗಳಿಗೆ ಈಗ ಮಾಮೂಲಿಯಾಗಿ ಹೋಗಿದೆ. ಸ್ನೇಹಿತರೆ, ಈ ಒಂದು ಪ್ರಕ್ರಿಯೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.